ಕರೋನಾದ ಅಲೆಗೆ ಇಡೀ ಜಗತ್ತೇ ತತ್ತರಿಸಿ ಹೋಗಿದೆ. ಈ ಮಧ್ಯೆ ದೇಶದಲ್ಲಿ 2ನೇ ಅಲೆಗೆ ಜನಸಾಮಾನ್ಯರು ಪಡುವ ಪಾಡು ಹೇಳತೀರದಂತಾಗಿದೆ. ರಾಜ್ಯದಲ್ಲಿ ಈಗಾಗಲೇ ಲಾಕ್ಡೌನ್ ಘೋಷಿಸಿದ್ದು, ದುಡಿಯುವ ಕೈಗಳು ಮನೆಯಲ್ಲಿ ಕುಳಿತುಕೊಳ್ಳುವ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಕರಾವಳಿಯನ್ನು ಗಮನಿಸಿದರೆ, ಒಂದು ದಿನ ದುಡಿದ್ರೆ ಆ ದಿನದ ಊಟ, ಹಬ್ಬ ಅಂದರೂ 3ರಿಂದ 4 ದಿನ ದುಡಿಯದೆ ತಿನ್ಬೋದು, 5ನೇ ದಿನ ಉಪವಾಸನೆ. ಇದು ತುಳುನಾಡಿನ 90% ಕುಟುಂಬಗಳ ಪಾಡು. ಹೀಗಿರುವಾಗ ದುಡಿಯುವ ಕೈಗಳನ್ನು ಮನೆಯಲ್ಲಿ ಇರಿಸಿದ್ರೆ ಹೊಟ್ಟೆ ಕೇಳುತ್ತಾ, ಹಸಿವೆ ನೀಗುತ್ತಾ? ಸರಕಾರ ಬರೀ ಆಶ್ವಾಸನೆಯನ್ನು ನೀಡುತ್ತೆಯಷ್ಟೇ. ತಿಂಗಳಿಗೆ ಸೊಸೈಟಿ ಅಕ್ಕಿ ನೀಡಿದ್ರೂ ತುಳುನಾಡಿನ ಕುಚ್ಚಲಕ್ಕಿಯನ್ನು ನೀಡಲ್ವಲ್ಲ. ಹಸಿವೆ ಎಂದಾಗ ಅನಿವಾರ್ಯವಾಗಿ ಅದೇ ಅಕ್ಕಿಯಲ್ಲಿ ಅನ್ನವನ್ನು ಮಾಡಿದ್ರು ಅಂತ ಅಂದ್ಕೊಳ್ಳಿ. ಸಾಂಬಾರು ಮಾಡಲು ತರಕಾರಿಯನ್ನು ಸರಕಾರ ಕೊಟ್ರ? ಅದು ಇದು ಅಂತ ಏನು ನೀಡದೆ 4-5 ಬಗೆಯ ಸಾಮಗ್ರಿಗಳನ್ನು ನೀಡಿ ಊಟ ಮಾಡಿ ಅಂದರೆ ಹೇಗೆ ಸಾಧ್ಯ? ಹಸಿವೆಯಲ್ಲಿ ಸಾಯ್ಬೇಕಷ್ಟೇ. ಇವೆಲ್ಲ ಕಷ್ಟಗಳನ್ನು ಕಂಡು ಅವಾಗ ಸಹಾಯಕ್ಕೆ ಬರೋದು ಒಬ್ಬನೇ, ಅದೇ ಮನೆಮಗ. ಎಸ್, ಇಲ್ಲಿ ಮನೆಮಗ ಅಂದರೆ ತುಳುವರ ಮನಗೆದ್ದ ಕೋಸ್ಟಲ್ ವುಡ್ ಸೂಪರ್ ಸ್ಟಾರ್ ರೂಪೇಶ್ ಶೆಟ್ಟಿ. ಕರೋನಾ ಮೊದಲ ಅಲೆಗೆ ಲಾಕ್ಡೌನ್ ಆದಾಗಲೂ ರೇಷನ್ ಕಿಟ್ ಅನ್ನದಾನವನ್ನು ಮಾಡಿದ ಕರುಣಾಮಯಿ. ಇದೀಗ 2ನೇ ಅಲೆಗೆ ಮತ್ತೆ ಲಾಕ್ಡೌನ್ ಆದಾಗಲೂ ತನ್ನ ಸಮಾಜಮುಖಿ ಕಾರ್ಯವನ್ನು ಶೆಟ್ರು ಹಾಗೆ ಅವರ ಟೀಮ್ನ ಸದಸ್ಯರು ಮುಂದುವರೆಸಿದ್ದಾರೆ. ಒಬ್ಬ ನಟನ ಚಿತ್ರವನ್ನು ನೋಡಿ ಅವರನ್ನು ನಾಯಕ ಅಂತೀವಿ. ಆದರೆ ನಾಯಕ ಅಂದರೆ ನಿಜ ಜೀವನದಲ್ಲೂ ನಾಯಕನಾಗಬೇಕು. ಆ ಗುಣ ರೂಪೇಶ್ ಶೆಟ್ಟರಲ್ಲಿ ಕಾಣ್ಬೋದು. ಕಷ್ಟದಲ್ಲಿ ಜೀವನ ನಡೆಸುವ ಅದೆಷ್ಟೋ ಕುಟುಂಬಗಳಿಗೆ ಜಾತಿ ಮತವನ್ನು ಮರೆತು ನಾವೆಲ್ಲ ಒಂದೇ ಎಂದು ಕಿಟ್ ವಿತರಣೆಯನ್ನು ಮಾಡ್ತಿದ್ದಾರೆ. ಬಹುಮುಖ್ಯವಾಗಿ ಪಲಾವ್ ನೀಡಿದ್ರೂ ಬಿರಿಯಾನಿ ಕೊಟ್ಟಂಗೆ ಫೋಟೋಗೆ ಫೋಸ್ ನೀಡಿ ಫಲಾನುಭವಿಗಳ ಫೋಟೋವನ್ನು ಅನಾವರಣ ಮಾಡಿ ಸ್ವಾರ್ಥದ ಸೇವೆಯನ್ನು ಮಾಡುವ ಅದೆಷ್ಟೋ ಮಂದಿಯ ಮಧ್ಯೆ ರೂಪೇಶ್ ಶೆಟ್ರು ತುಂಬಾನೇ ಭಿನ್ನ. ಏಕೆಂದರೆ ಶೆಟ್ರು ಕಿಟ್ಟನ್ನು ನೀಡಿದ್ರು ನಿಜ, ಆದರೆ ಫಲಾನುಭವಿಗಳ ಮುಖವನ್ನು ಎಲ್ಲೂ ರಿವೀಲ್ ಮಾಡಿಲ್ಲ. ಈ ಕಾರ್ಯ ಇತರರಿಗೆ ಸ್ಫೂರ್ತಿಯಾಗಲಿ. ಇದು ನಿಜವಾದ ಸೇವೆಯೆಂದರೆ. ಇನ್ನು ಈ ಹಿಂದೆ ಶೆಟ್ರ ಸಿನಿಮಾಗಳು ತೆರೆ ಕಂಡಾಗ್ಲೂ ನೇರವಾಗಿ ಜನರ ಜೊತೆ ಬೆರಿತಾ ಇದ್ರು. ಯಾವುದೇ ಸ್ಟಾರ್ಡಮ್ ಇಲ್ಲದೆ ಮನೆಮಗನಂತೆ ಎಲ್ಲರ ಜೊತೆಗೂ ನಗುತ್ತಾ ಮಾತಾಡ್ತಾ ಇದ್ರು. ಆಗಿಂದಾಗೆ ಆನ್ಲೈನ್ಗೆ ಬಂದು ಅಣ್ಣ ಅಕ್ಕ ಎಂದು ಪ್ರತಿಯೊಬ್ಬರನ್ನು ವಿಚಾರಿಸ್ತಿದ್ರು. ಹೀಗಾಗಿ ತುಳುನಾಡಿನ ಮಂದಿ ಶೆಟ್ರನ್ನು ಮನೆಮಗನಂತೆ ತಿಳ್ಕೊಂಡಿದ್ದಾರೆ. ಶೆಟ್ರು ಕೇವಲ ಸಿನಿಮಾದ ಪ್ರಚಾರಕ್ಕಾಗಿ ಜನರ ಮಧ್ಯೆ ಬಂದಿಲ್ಲ. ಇದೀಗ ಕರೋನಾದಲ್ಲಿ ಕಷ್ಟಪಡುವ ಜನರಿಗೆ ಮನೆಮಗನಂತೆ ಸಹಾಯ ಹಸ್ತ ಚಾಚಿದ್ದಾರೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಯ ಕಷ್ಟಕ್ಕೆ ಮಿಡಿದಿದ್ದಾರೆ. ತುಂಬಿದ ಕೊಡ ತುಳುಕಲ್ಲ ಅಂತಾರಲ್ಲ, ಅದು ರೂಪೇಶ್ ಶೆಟ್ರ ವಿಚಾರದಲ್ಲಿ ಮತ್ತೊಮ್ಮೆ ಸಾಬೀತಾಗಿದೆ. ರೂಪೇಶ್ ಶೆಟ್ರು ಹಾಗೆ ಅವರ ಟೀಮ್ಗೆ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.